ದೇಶದ ಪ್ರತಿಷ್ಠಿತ ಕಾರು ಮಾರಾಟ ಸಂಸ್ಥೆಯಾದ ಹುಂಡೈನ ನೂತನ ಕಾರು i10 ಗ್ರ್ಯಾಂಡ್ ನ್ಯೂಸ್ ಅನ್ನು ಈಗಾಗಲೇ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದು, ಉಡುಪಿಯ ಹುಂಡೈನ ಹೆಸರಾಂತ ಶೋರೂಮ್ ಕಾಂಚನ ಆಟೋಮೊಬೈಲ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನೂತನ ಕಾರು i10 ಗ್ರ್ಯಾಂಡ್ ನ್ಯೂಸ್ ಅನ್ನು ಉಡುಪಿಯ ನಿಟ್ಟೂರಿನಲ್ಲಿ ಬಿಡುಗಡೆಗೊಳಿಸಲಾಯಿತು. ಬಿಡುಗಡೆ ಸಮಾರಂಭದಲ್ಲಿ ಕಾಂಚನ ಹುಂಡೈನ ಮಾಲಕರಾದ ಪ್ರಸಾದ್ ರಾಜ್ ಕಾಂಚನ್, ಟೀಮ್ ಲೀಡರ್ ಪರಾಗ್ ರಾವ್ ಕಾಂಚನ್ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಈ ನೂತನ ಕಾರಿನ ಆರಂಭಿಕ ಬೆಲೆ 6 ಲಕ್ಷ ರೂಪಾಯಿಗಳಾಗಿದ್ದು, ಕಾರು ಅತ್ಯಾಧುನಿಕ ಸೌಲಭ್ಯದಿಂದ ಕೂಡಿದ್ದು ಗ್ರಾಹಕರ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಕಾರಿನ ಮೊದಲ ಗ್ರಾಹಕರಿಗೆ ಕೀ ವಿತರಣೆ ಕೂಡ ನೆರವೇರಿತು. ಕಾಂಚನ ಹುಂಡೈ ಇವತ್ತು ಹುಂಡೈ ಹೊಸ ಕಾರನ್ನು ಹುಂಡೈ ಗ್ರ್ಯಾಂಡ್ ನಿಯೋಸನ್ನು ಉಡುಪಿ ಮಾರುಕಟ್ಟೆಗೆ ನಾವು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಇದರಲ್ಲಿ ಪ್ರಪ್ರಥಮವಾಗಿ ನಾವು ಹೇಳಬೇಕಂತ ಹೇಳಿದರೆ, ಈ ಪ್ರೆಸೆಂಟ್ ಪೊಲ್ಯೂಷನ್ ಕಂಡೀಷನಿಗೆ ಪೂರಕವಾಗಿ, ಅದು ಪೊಲ್ಯೂಷನ್ ನಮ್ಮ ಸಿಟಿಯನ್ನು ಪೊಲ್ಯೂಟ್ ಮಾಡಬಾರ್ದು ಮತ್ತು ನಮ್ಮ ದೇಶವನ್ನು ಪೊಲ್ಯೂಟ್ ಮಾಡಬಾರ್ದು, ಇದಕ್ಕೆ BS6 ಇಂಜಿನನ್ನು ನಾವು ಇವತ್ತು ಪೆಟ್ರೋಲ್ ವೆಹಿಕಲಲ್ಲಿ ಅಳವಡಿಸಿದ್ದೇವೆ. ಕಾಂಚನ ಹುಂಡೈ